ಈ ಹೊತ್ತು ರಣಕ್ಷೇತ್ರಕ್ಕೆ ಚತುರ್ಬಾಹು ಎಂಬ ವೀರ ಬಂದಿದ್ದಾನೆ. ಅವನ ಜೊತೆ ಹೋರಾಟವನ್ನು ಮಾಡಲು ಯಾರು ಇಲ್ಲ ಎಂಬಂತಹ ಚಿಂತೆಯೇ. ಅಮ್ಮ, ಚಿಂತೆಯನ್ನು ಬಿಟ್ಟು ಬಿಡು, ನನ್ನನ್ನು ಕಳುಹಿಸಿಬಿಡು. ನಿನ್ನ ವಯಸ್ಸೆಷ್ಟು? ಇನ್ನು 9 ವರ್ಷ ಅಷ್ಟೇ ನಿನಗೆ ತುಂಬಿಕೊಂಡಿದೆ. ನಿನ್ನನ್ನು ನಾನು ಹೇಗೆ ಭಾವಿಸಿಕೊಂಡಿದ್ದೇನೆ ಗೊತ್ತಾ? ನನಗೆ ಒಂದು 3 ಕಣ್ಣು ಆದ್ರೂ ಕೂಡ ನೀನು ನನ್ನ 4ನೇ ಕಣ್ಣು. ಹೀಗೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿಕೊಂಡ ಭಗವಂತ ನಿನ್ನನ್ನು ನಾನು ತಿಳಿದುಕೊಂಡದ್ದು. ಇಂದಿನ ದಿವಸ ರಣದ ಹುಂಬಲ ನಿನಗೆ ನಾನು ಹೋಗ್ತೇನೆ. ಬೇಡ, ಆ ರಕ್ತಸರಲ್ಲಿ ಹೋರಾಟವನ್ನು ಮಾಡಿ ಗೆಲ್ಲುವುದಕ್ಕೂ ಅಥವಾ ಸಾಧಕವನ್ನು ಒಡ್ಡುವುದಕ್ಕೂ ನಿನ್ನಿಂದ ಸಾಧ್ಯವಾದೀತು. ಆದ್ದರಿಂದ ಇಂದಿನ ದಿವಸ ಕಾಳಗಬೇಡ ನಿನಗೆ. ಇಲ್ಲಿ